ಹೌದು, ಕೆಲವು ಭಯೋತ್ಪಾದಕ ಶಕ್ತಿಗಳಿಗೆ ಅದನ್ನೇ ಕಾಣೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕೆಲವೊಂದು ಸನಾತನ ಹಿಂದೂ ಧರ್ಮದ ಈ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಕೆಲವೊಂದು ಭಯೋತ್ಪಾದಕ ಶಕ್ತಿಗಳು, ಮತಾಂತರ ಶಕ್ತಿಗಳು, ಕೆಲವೊಂದು ನಕ್ಸಲೀಯರು, ಟೆರರಿಸ್ಟ್ಗಳು ಅವರಿಂದ ಹಣವನ್ನು ಪಡ್ಕೊಂಡು ಕೆಲವೊಂದು ಈ ರೀತಿಯ ನಮ್ಮ ಧರ್ಮದ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ಪ್ರಪ್ರಥಮವಾಗಿ ನಾನು ಮೊದಲಾಗಿ ಖಂಡಿಸ್ತೇನೆ. ಯಾಕಂದರೆ ಹಿಂದೂ ಸಮಾಜದ ಮೊದಲಿನಿಂದಲೂ ನಮ್ಗೆ ಗೊತ್ತಿರಬೇಕು, ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೆ ಅದೆಷ್ಟೋ ಜನ ಈ ಟೆರರಿಸ್ಟ್ಗಳು ಇಲ್ಲಿ ಬಂದಿದ್ದರು ಭಯೋತ್ಪಾದಕರ ಮೂಲಕ. ಈಗ ಅದಕ್ಕೋಸ್ಕರ ಅದಕ್ಕೊಂದು ಕೆಲವೊಂದು ಜನಗಳು ನಮ್ಮಲ್ಲಿ ಕೂಡ ಸೇರಿಕೊಂಡಿದ್ದಾರೆ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ, ಸರಿಯಾಗ್ತದೆ. ಅವರೆಲ್ಲ ಪಬ್ಬಲ್ಲಿ ಡ್ಯಾನ್ಸ್ ಮಾಡಿದ ಕೆಲವು ಇದ್ದವರು ಇರ್ತಾರೆ, ಅವರಿಗೆ ನಾವು ಬುದ್ಧಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಅವರೆಲ್ಲ ತಿಳ್ಕೊಳ್ಬೇಕು, ಅವರು ಕೂಡ ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದಾರೆ, ಅವರು ತಿಳ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಧಾರ್ಮಿಕ ವಿಧಿವಿಧಾನಗಳಲ್ಲಿ ದೈವಸ್ಥಾನ, ದೇವಸ್ಥಾನ, ಮಠ, ಮಂದಿರ, ಗುಡಿ, ಗೋಪುರ, ದೈವಾರಾಧನೆ, ನಾಗಾರಾಧನೆ, ಭೂತಾರಾಧನೆಯಲ್ಲಿ ಇಲ್ಲಿ ಎಲ್ಲಿಯೂ ಜಾತಿಯನ್ನು ಮಾಡಲಿಲ್ಲ. ಸನಾತನ ಹಿಂದೂ ಸಮಾಜ ಎಲ್ಲೂ ಜಾತಿ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅದನ್ನು ಅವರಿಗೆ ಕಾಣ್ತಾರಾದ್ರೆ ಅದು ಅವರ ದುರ್ದೈವ. ಹಾಂ ಹಾಂ ಇಲ್ಲ, ಅವರು ಸರಿ ಅವರು ಹೇಳಿದ್ದು ಸರಿ ಇದೆ. ಅವರು ಸೇರ್ಕೊಡ್ಲಿ, ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ. ನನ್ನ ಮಗುವನ್ನು ನಾನು, ನನ್ನ ಮಗನನ್ನು, ನನ್ನ ಮಗಳನ್ನು, ನನ್ನ ಹೆಂಡತಿಯನ್ನು ನಾವು ಸೇರಿಸ್ಕೊಳ್ತೇವಲ್ಲ, ಹಾಗೆ ಅವರು ಕೂಡ ಸೇರ್ಕೊಳ್ಳಿ. ಅದಕ್ಕೆ ಅವರು ಕೋಂಗಿ ಕಟ್ಟೋದು ಬೇಡ, ಅವರಿಗೆ ಟೀಕೆ ಟಿಪ್ಪಣಿ ಮಾಡೋದು ಬೇಡ. ನಾವು ಕಲ್ಲಡ್ಕದವರು, ಕಲ್ಲಡ್ಕದಲ್ಲಿ ಪ್ರತಿ ವರ್ಷ ನಾವು ನೃತ್ಯ ಭಜನೆ ಮಾಡ್ತೇವೆ. ಸಾಧಾರಣ 2,000-3,000 ಮಕ್ಕಳು ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ಅವರ ತಂದೆ ತಾಯಿಯವರು ಕೂಡ ಇರ್ತಾರೆ. ಹಾಗಾದಲ್ಲಿ ಅದನ್ನು ಅವ್ರು ಮಾಡೋದು ತಪ್ಪಂತ ಹೇಳಲಿಕ್ಕೆ ಆಗ್ತದೆ? ಲೀಡರ್ನವರ ಮಕ್ಕಳೇ ಬರ್ತಾರೆ, ಲೀಡರ್ನವರ ಮಕ್ಕಳೇ ನಾವು ಸೇರಿಕೊಂಡು ಮಾಡೋದು. ಲೀಡರ್ನವರ ನನ್ನ ಮಗ ಇದೆ, ಈಗ ನ್ಯಾಷನಲ್ ಲೆವೆಲಲ್ಲಿ ಕಬಡ್ಡಿಯಲ್ಲಿ 2nd ಸ್ಥಾನದಲ್ಲಿ ಬಂದಿದ್ದಾನೆ. ನನ್ನ ಮಗನನ್ನು ಕೂಡ ನಾನು ಭಜನಾ ಸಂಸ್ಕೃತಿಯಲ್ಲಿ ನಾನು ಬೆಳೆಸಿದವ. ನನ್ನ ಮಕ್ಕಳು ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಹೋಗೋರು, ಅಲ್ಲಿ ಧರ್ಮದ ಸಂಸ್ಕಾರ ಸಂಸ್ಕೃತಿ ಏನಂತ ನಮಗೆ ತಿಳ್ಕೊಂಡವ್ರು, ನಾವು ಅದೇ ಶಾಲೆಯಲ್ಲಿ ಕಲ್ತವ್ರು ನಾವು. ಅದಕ್ಕೆ ಯಾರೋ ಒಬ್ಬರಿಗೆ ಆಗೋದಿಲ್ಲ ಅಂತೇಳಿ ಅದನ್ನು ಪದೇ ನಿಂದಿಸಿದರೆ ಸರಿಯಾಗೋದಿಲ್ಲ ಅಂತ ಹೇಳುದು ನಾನು. ಅದವರು ಒಳ್ಳೆಯ ಬುದ್ಧಿವಂತರ ಲಕ್ಷಣ ಅಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಕ್ಕೂ ನಾವು ನೃತ್ಯ ಭಜನಾ ಕಮ್ಮಟ ನಾವು ಮಾಡ್ತಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ನೃತ್ಯ ಭಜನೆ ಪ್ರಾರಂಭವಾದ್ದು, ಭಜನಾ ಕಮ್ಮಟ ಇಲ್ಲಿಂದ ಪ್ರಾರಂಭವಾದಂತ ನಮ್ಗೆ ಗೊತ್ತಿದೆ ಎಲ್ಲರಿಗೂ. ಈ ಬಾರಿ ವರ್ಷಂಪ್ರತಿ ಬೇರೆ ಬೇರೆ ರಾಜ್ಯದಿಂದ, ರಾಷ್ಟ್ರದಿಂದ ಬೇರೆ ಬೇರೆ ವಿದೇಶಿಯವರು ಬಂದು ಕೂಡ ಇಲ್ಲಿ ನೃತ್ಯ ಭಜನೆ ಮಾಡುವಂಥ ಕೆಲವೊಂದು ಸಂಸ್ಥೆಗಳಿವೆ. ಅವರಿಗೆ ಅಲ್ಲಿ ಹೇಳಿಕೆ ಆಗ್ತದ? ಹಾಗಂತೇಳಿ ನಾವು ಅದನ್ನು ಹೇಳಿದರು. ಅವರು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೋಡಲ್ಲಿ, ರಸ್ತೆ ಮಧ್ಯೆಯಲ್ಲಿ ನಮಾಜ್ ಮಾಡ್ತಾರೆ, ಅಲ್ಲಿ ಹೇಳ್ಬಾರ್ದು, ನಮಾಜ್ ಮಾಡ್ತಾರೆ. ಅದನ್ನು ಅವ್ರಿಗೆ ನಿಂದಿಸ್ಲಿಕ್ಕೆ ಆಗ್ತದ? ಅವ್ರಿಗೆ ತಾಕತ್ತುಂಟಾ? ನಾವು ನೃತ್ಯ ಭಜನೆ ಮಾಡಿದರೆ ಅದನ್ನು ಅವ್ರ ಮನೆಯವರು ಬಂದು, ಆಯೋಜಕರ ಮನೆಯವರು ಬಂದು ಮಾಡಲಿ ಅಂತ ಹೇಳ್ತಾರಲ್ಲ, ಇವರು ಅದನ್ನು ಮಾಡಬೇಕಲ್ಲ. ಇವರಿಗೆ ಅದೇನು ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಮಾತ್ರ ಯಾಕೆ ಕಾಣೋದು? ಬೇರೆ ಯಾವುದು ಮತಗಳು ಕಾಣೋದಿಲ್ಲ ಯಾಕೆ? ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾತಾಡಿದ್ರೆ ಒಳ್ಳೆಯಿತು. ಯಾಕಂದರೆ ಅವರೆಲ್ಲ ಸ್ವಲ್ಪ ಒಂದು ಮೇಲ್ಪಂಕ್ತಿಯಲ್ಲಿದ್ದವರು, ಯಾಕಂದರೆ ಒಂದು ಜನಪ್ರತಿನಿಧಿಯಾಗಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಸ್ವಲ್ಪ ಅನುಭವ ಇದ್ದವರು. ಅಂಥವರೆಲ್ಲ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾತಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ